ಕೊಕ್ಕಡ ಗ್ರಾಮದ ಕೆಂಪಕೋಡಿಯ ಪುರಾತನ ರಾಜನ್ ದೈವ ಕಲ್ಕುಡ ಹಾಗೂ ಪರಿವಾರ ದೈವಗಳ ಸಾನ್ನಿಧ್ಯವು ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ನಾಗದೇವರು ಹಾಗೂ ಪರಿವಾರ ದೈವ ಪಂಜುರ್ಲಿಯ ಅನುಜ್ಞಾ ಕಲಶವು ಇತ್ತೀಚೆಗೆ ನಡೆಯಿತು. ಪ್ರಸಿದ್ಧ ಕರಾಯ ಮನೆತನದ ದೈವಜ್ಞ ಹರಿಪ್ರಸಾದ್ ವೈಲಾಯ ಅವರ ನೇತೃತ್ವದಲ್ಲಿ ವೈದಿಕ ಕಾರ್ಯಕ್ರಮಗಳು ನಡೆದವು. ಕೊಕ್ಕಡದ ಕೆಂಪಕೋಡಿಯಲ್ಲಿರುವ ಕಲ್ಕುಡ ಕರ್ಲುಟ್ಟಿ ದೈವಸ್ಥಾನದ ಜೀರ್ಣೋದ್ಧಾರ ಕಾರ್ಯವು ಭರದಿಂದ ಸಾಗುತ್ತಿದ್ದು ಇತ್ತೀಚೆಗೆ ಶ್ರೀ ದೇವಳದ ಪುನರ್ ಪ್ರತಿಷ್ಠಾ ಸಮಿತಿಯನ್ನ ರಚಿಸಲಾಯಿತು. ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸವನ್ನ ಹೊಂದಿರುವ ಕಲ್ಕುಡ ಕಲ್ಲುಟ್ಟಿ ದೈವಸ್ಥಾನವು ಇದೀಗ ಶಿಲಾವ್ಯಸ್ತಿಯನ್ನ ಪಡೆದಿದ್ದು ಇದೀಗ ದೈವಸ್ಥಾನದ ಜೀರ್ಣೋದ್ಧಾರ ಕಾರ್ಯವು ಊರ ಪರವೂರ ಭಕ್ತಾದಿಗಳ ಸಹಕಾರದಿಂದ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿವೆ. ಸಂಪೂರ್ಣ ಜೀರ್ಣೋದ್ಧಾರ ಕಾರ್ಯವು ಮುಗಿದ ಬಳಿಕ ಬ್ರಹ್ಮಕಲಶವು ಊರ ಪರವೂರ ಮಹಾದಾನಿಗಳ ಸಹಕಾರದಿಂದ ಅದ್ದೂರಿಯಾಗಿ ನಡೆಯಲಿದೆ. ಇದೀಗ ಕಲ್ಕುಡ ಕರ್ಲುಟ್ಟಿ ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪುನರ್ ಪ್ರತಿಷ್ಠಾ ಸಮಿತಿ ಗೌರವಾಧ್ಯಕ್ಷ ಕೆಯು ಕರ್ಕೇರ ಇವರ ಮನೆಯಲ್ಲಿ ನಡೆದ ಸಭೆಯಲ್ಲಿ ಈ ಸಮಿತಿಯನ್ನ ರಚಿಸಲಾಯಿತು. ಸಮಿತಿಯ ಅಧ್ಯಕ್ಷರಾಗಿ ಶಿವಾನಂದ ಎಸ್ ಉಪ್ಪಾರಪಳಿಕೆ, ಕಾರ್ಯದರ್ಶಿಗಳಾಗಿ ಜಗದೀಶ್ ಕೆಂಪಕೋಡಿ, ಸದಸ್ಯರುಗಳಾಗಿ ಶೇಖರ ಪುಟ್ಟಕೋಡಿ, ಕೊರಗಪ್ಪ ಕುಡಾಲ, ಗೋಪಾಲ ಮೊದಲಾದವರನ್ನ ಆಯ್ಕೆ ಮಾಡಲಾಯಿತು. ಹಾಗೂ ಶ್ರೀ ದೇವಳದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಿಗೆ ಪೂರಕವಾಗಿ ವಿವಿಧ ಸಮಿತಿಗಳನ್ನು ರಚಿಸಿ ಮುಂದಿನ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಪರಿವಾರ ದೈವಗಳ ಶಿಥಿಲ ಅವಸ್ಥೆ ತಲುಪಿದಾಗ ನಮ್ಮ ಕರಾಯದ ಹರಿಪ್ರಸಾದ್ ವೈಲಾಯವರ ನೇತೃತ್ವದಲ್ಲಿ ಇಲ್ಲಿ ತಲೆ ಪ್ರಶ್ನೆ ಇಡಬೇಕಂತೇಳಿ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಚಿಂತನೆ ನಡೆಸಿದಾಗ ಅವರನ್ನು ನಾವು ಸಂಪರ್ಕ ಮಾಡಿದಾಗ ಸಂತೋಷದಿಂದ ಬಂದು ಇಲ್ಲಿ ತಲೆ ಪ್ರಶ್ನೆಯನ್ನು ಇಟ್ಟು ಈ ಜಾಗದಲ್ಲಿ ಏನೇನು ಅಭಿವೃದ್ಧಿ ಏನು ಶಿಥಿಲಾವಸ್ಥೆಯಲ್ಲಿದೆ ಏನೇನು ಅಭಿವೃದ್ಧಿ ಆಗಬೇಕಂತ ಅವರ ಮಾರ್ಗದರ್ಶನದಂತೆ ಇವತ್ತು ನಾವು ದೈವಸ್ಥಾನವನ್ನು ಹೆಚ್ಚಿನ ಭಾಗವಾಗಿ ನಿರ್ಮಾಣಗೊಂಡಿದೆ. ಅದರ ಜೊತೆಗೆ ಇವತ್ತು ನಾಗನ ಸಾನ್ನಿಧ್ಯದ ಅನುಜ್ಞಾ ಕಲಶವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಪರಿವಾರ ದೈವಗಳ ಅನ್ನು ಸಹ ಒಂದು ಅನುಜ್ಞಾ ಕಲಶದಲ್ಲಿಟ್ಟು ಇಟ್ಟಿದ್ದೇವೆ ಇವತ್ತಿನ ದಿನ. ಇದಕ್ಕೆ ಈ ದೈವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ಇದರ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ. ನಮಗೆ ಗೊತ್ತಿರುವ ಹಾಗೆ 700-800 ವರ್ಷಗಳ ಹಿಂದಿನ ಇತಿಹಾಸ ಇದಕ್ಕೆ. ಸಭೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪಿ ನಾರಾಯಣ್ ಗೌಡ, ಸದಸ್ಯರುಗಳಾದ ಯೋಗೇಶ್ ಗೌಡ ಆಲಂಬಿಲ, ಶ್ರೀನಾಥ್ ಬುಡಕೈಲು, ಸತೀಶ್ ಗೌಡ ಕುಡಾಲ, ಶೋಧರ ಆಲಂಬಿಲ, ಧರ್ಣಪ್ಪ ಪೂಜಾರಿ ಕೆಂಪಕೋಡಿ, ಗಣೇಶ್ ಪುಟ್ಟಕೋಡಿ, ವಾರಿಜ ಕೆಂಪಕೋಡಿ ಮತ್ತು ಸಮಿತಿಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸತೀಶ್ ಕುಮಾರ್, V4 News 24/7 ಬೆಳ್ತಂಗಡಿ.